ಹೆಬ್ರಿ ತಾಲೂಕಿನ ಶಿವಪುರ ಸಮೀಪದ ಕೊರಗಜ್ಜನ ಕ್ಷೇತ್ರದಲ್ಲೊಂದು ಅಚ್ಚರಿಯೊಂದು ನಡೆದಿದೆ. ಶಿವಪುರ ಕೊರಗಜ್ಜನ ಕ್ಷೇತ್ರದಲ್ಲಿ ಏಪ್ರಿಲ್ 26ರಂದು ಬೆಳಿಗ್ಗೆ ಗುಡಿಯ ತೆಂಗಿನ ಮರದ ಸಮೀಪದಲ್ಲಿ ಹುತ್ತದ ಮಣ್ಣಿನಿಂದ ಇರುವೆಗಳು ನಾಗರಹಾವು ಹೋಲುವ ಚಿತ್ರ ಮೂಡಿಸಿರುವುದು ಸದ್ಯ ಅಚ್ಚರಿಗೆ ಕಾರಣವಾಗಿದೆ. ಈಗ ಅಚ್ಚರಿ ವೀಕ್ಷಿಸಲು ಭಕ್ತಾದಿಗಳು ತಂಡೋಪತಂಡವಾಗಿ ಕೊರಗಜ್ಜನ ಸನ್ನಿಧಾನಕ್ಕೆ ಬರುತ್ತಿದ್ದಾರೆ. ಕ್ಷೇತ್ರದ ಮುಖ್ಯಸ್ಥ ಪುನೀತ್ ಅವರಿಗೆ ಮುಂಜಾನೆ ವೇಳೆ ಅತ್ತಿತ್ತ ಸುತ್ತಾಡುವ ನಾಗರಹಾವಿನ ಕನಸು ಕೂಡ ಬಿದ್ದಿದೆಯಂತೆ. ಬೆಳಿಗ್ಗೆ ಎದ್ದು ನೋಡುವಾಗ ಸನ್ನಿಧಾನದ ಸಮೀಪದಲ್ಲೇ ಹಾವಿನ ರಚನೆಯು ಕಂಡಿದೆ. ಇದನ್ನು ಕೊರಗಜ್ಜನ ಮಹಿಮೆಯೇ ಎಂದು ಪುನೀತ್ ಹೇಳುತ್ತಿದ್ದಾರೆ. ಒಟ್ಟಾರೆಯಾಗಿ ಈ ವಿಚಿತ್ರ ಗಮನಿಸಲು ನೂರಾರು ಜನರು ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಿದ್ದಾರೆ.